ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರೆಸಿಪಿ ಅಂತೂ ಮಾಡ್ತಾ ಇಲ್ಲ ಕಂಟಿನ್ಯೂ ಆಗಿ ನಾನು ರೆಸಿಪಿಗಳನ್ನೇ ಮಾಡ್ತಾ ಬಂದಿದ್ದೀನಿ ಏನಾದರೂ ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತು ನಾನು ನನ್ನ ಸಿಲ್ಕ್ ಸಾರಿ ಕಲೆಕ್ಷನ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮತ್ತೆ ಇನ್ಯಾಕೆ ತಡ ಮಾಡೋದು ನನ್ನ ಹತ್ರ ಯಾವ ರೀತಿ ಡಿಸೈನ್ಸ್ ಇದೆ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಎಸ್ ಇದು ಫಸ್ಟ್ ಸಾರಿ ನಿಮಗೆ ನಾನು ತೋರಿಸ್ತಿರುವಂಥದ್ದು ಇದು ನನ್ನ ಎಂಗೇಜ್ಮೆಂಟ್ ಸಾರಿ ಅಂದರೆ ಎಂಗೇಜ್ಮೆಂಟ್ಗೆ ಅಮ್ಮನ ಮನೆಯಿಂದ ತೆಗೆದುಕೊಟ್ಟಂತಹ ಸೀರೆ ಇದು ಬ್ಲೂ ಕಲರಲ್ಲಿ ಇದೆ ಈ ಸಾರಿ ನನಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ಹೇಳಿ ಈ ಕಲರ್ ಬ್ಲೌಸ್ ಬರ್ತದೆ ಈ ಕಲರ್ ಸೆರಗು ಕೂಡ ಇದೇ ಕಲರ್ ಬರ್ತದೆ ಮೈ ಎಲ್ಲ ಈ ರೀತಿ ಬ್ಲೂ ಕಲರ್ ಬರುತ್ತೆ ಇದರದ್ದು ಈ ರೀತಿ ಫುಲ್ಲು ಮೈ ಎಲ್ಲ ಇದೇ ರೀತಿ ಡಿಸೈನ್ಸ್ ಇದೆ ಇದರದ್ದು ಇದು ನನ್ನ ಫಸ್ಟ್ ಸಾರಿ ಇದು ನನ್ನ ಸೆಕೆಂಡ್ ಸಾರಿ ಇದು ಕೂಡ ನನ್ನ ಎಂಗೇಜ್ಮೆಂಟ್ ಸಾರಿ ಅಂದರೆ ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿರುವಂತಹ ಸೀರೆ ಇದು ನನ್ನ ಗಂಡನ ಮನೆಯಿಂದ ನನಗೆ ಬಂದಿರುವಂತಹ ಸೀರೆ ಇದು ಮಲ್ಟಿ ಕಲರು ಇದು 3 ಕಲರ್ಸ್ ಇದೆ ಇದರಲ್ಲಿ ರೆಡ್ ಯೆಲ್ಲೋ ಮತ್ತು ಗ್ರೀನ್ ಕಲರ್ ಹಾಗೆ ಗೋಲ್ಡನ್ ಕಲರ್ ಬಾರ್ಡರ್ ಬರುತ್ತೆ ಇದಕ್ಕೆ ಈ ರೀತಿ ಕುಚ್ಚು ಬಿಡಿಸಿದ್ದೀನಿ ಇದಕ್ಕೆ ಗ್ರೀನ್ ಆ್ಯಂಡ್ ಪಿಂಕ್ ಕಲರಲ್ಲಿ ಈ ರೀತಿ ಬರುತ್ತೆ ಈ ಸಾರಿ ಬ್ಲೌಸ್ ಈ ಕಲರ್ ಬರುತ್ತೆ ಯಾವ ರೀತಿ ಕಾಣಿಸ್ತದೆ ಅಂತ ನನಗೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ ಹಾಗೂ ಮೂರನೇ ಸೀರೆ ಇದು ಮುಹೂರ್ತ ಸೀರೆ ನನ್ನ ಮದುವೆಯ ಮುಹೂರ್ತ ಸೀರೆ ಇದು ನೋಡ್ತಾ ಇರ್ಬೋದು ನೀವು ಒಂಥರ ಆರೆಂಜ್ ಕಲರಲ್ಲಿ ಇದೆ ಇದು ಆರೆಂಜ್ ವಿತ್ ಪಿಂಕ್ ಕಲರಲ್ಲಿ ಇದೆ ಬ್ಲೌಸ್ ಇದ್ರದ್ದು ಪಿಂಕ್ ಕಲರ್ ಬರುತ್ತೆ ಪಿಂಕ್ ಕಲರ್ ಕುಚ್ಚು ಬಿಡಿಸಿದ್ದೀನಿ ಇದಕ್ಕೆ ಇದು ಫುಲ್ ಮೈ ಇದೇ ಥರ ಬರುತ್ತೆ ಪ್ಲೈನ್ ಸಾರಿ ಪ್ಲೈನ್ ಅಂದರೆ ಸ್ವಲ್ಪ ಡಿಸೈನ್ ಇದೆ ಗೊತ್ತಾಗ್ತಿಲ್ಲ ಲೈಟಾಗಿ ಡಿಸೈನ್ ಇದೆ ಸೆರಗು ಈ ಕಲರಲ್ಲಿ ಬರುತ್ತೆ ಇದರದ್ದು ಪಿಂಕ್ ಕಲರಲ್ಲಿ ಬ್ಲೌಸ್ ಮತ್ತು ಸೆರಗು ಪಿಂಕ್ ಕಲರಲ್ಲಿ ಬರುತ್ತೆ ಇನ್ನು ನೆಕ್ಸ್ಟ್ ಸಾರಿ ನೋಡೋದಾದರೆ ಈ ಕಲರ್ ಯೆಲ್ಲೋ ವಿತ್ ರೆಡ್ ಕಲರ್ ಸಾರಿ ಇದು ನಾನು ರೀಸೆಂಟಾಗಿ ತಗೊಂಡಿದ್ದಂತಹ ಸೀರೆ ಇದನ್ನು ತಗೊಂಡು ಒಂದು ತಿಂಗಳು ಆಯ್ತು ಅನಿಸುತ್ತೆ ಅಷ್ಟೇ ಇದರದ್ದು ಬ್ಲೌಸ್ ಕೂಡ ರೆಡ್ ಕಲರ್ ಬರುತ್ತೆ ಹಾಗೂ ಸೆರಗು ಕೂಡ ರೆಡ್ ಕಲರ್ ಬರುತ್ತೆ ಇದು ಸೆರಗು ಯಾವ ರೀತಿ ಕಾಣಿಸ್ತದೆ ಅಂತ ಹೇಳಿ ನನಗೆ ಇದು ಕುಚ್ಚು ನಾನು ಹಾಕ್ಸಿರೋದಲ್ಲ ಇದು ನಾನು ಸಾರಿ ತಗೊಳ್ಳುವಾಗ ಇದರಲ್ಲಿ ರೆಡಿಮೇಡ್ ಆಗಿತ್ತು ತುಂಬಾ ಚೆನ್ನಾಗಿದೆ ಕುಚ್ಚು ಹಾಕಿಸ್ಬೇಕಂತ ಇಲ್ಲ ಇದರಲ್ಲೇ ಇತ್ತು ಇದು ನನಗೆ ಯಾವ ರೀತಿ ಕಾಣಿಸ್ತದೆ ಅಂತ ಹೇಳಿ ಇದಕ್ಕೆ ಬಾರ್ಡರ್ ಏನೂ ಇಲ್ಲ ಸಿಂಪಲ್ ಪ್ಲೇನ್ ಇದೆ ಬಾರ್ಡರ್ಲೆಸ್ ಸಾರಿ ಇದು ಇನ್ನೊಂದು ಸಾರಿ ನೋಡೋದಾದರೆ ಇದು ಕೂಡ ಯೆಲ್ಲೋ ಸಾರಿನೇ ಯೆಲ್ಲೋ ವಿತ್ ಪರ್ಪಲ್ ಕಲರ್ ಬಾರ್ಡರ್ ಇದೆ ಇದರಲ್ಲಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದರದ್ದು ಇದು ಬ್ಲೌಸ್ ಕೂಡ ಪರ್ಪಲ್ ಕಲರ್ ಬರುತ್ತೆ ಹಾಗೆ ಬಾರ್ಡ್ರ್ ಕೂಡ ಪರ್ಪಲ್ ಕಲರ್ ಬರುತ್ತೆ ಬಾರ್ಡ್ರ್ ಗೋಲ್ಡನ್ ವಿತ್ ಪರ್ಪಲ್ ಮಿಕ್ಸ್ ಇದೆ ಮತ್ತು ಇದರಲ್ಲಿ ಸಣ್ಣ ಸಣ್ಣ ಹೂಗಳಿದೆ ಮಿಡ್ಲಲ್ಲಿ ಗೋಲ್ಡನ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಈ ಸಾರಿ ಕೂಡ ಇದು ನಾನು ನಮ್ಮ ಮನೆಯಲ್ಲಿ ಪೂಜೆಗೋಸ್ಕರ ತಗೊಂಡಂತಹ ಸಾರಿ ಇದು ಇನ್ನು ನೆಕ್ಸ್ಟ್ ನೋಡೋದಾದರೆ ಇದು ಗ್ರೀನ್ ಕಲರ್ ಸಾರಿ ಇದನ್ನ ಹೆಚ್ಚಾಗಿ ಅಮ್ಮ ಉಡ್ತಾರೆ ಅಮ್ಮನಿಗೆ ಈ ಸೀರೆ ಅಂದರೆ ತುಂಬ ಇಷ್ಟ ಇದು ಗ್ರೀನ್ ವಿತ್ ಗೋಲ್ಡನ್ ಹಾಗೆ ರೆಡ್ ಕಲರ್ ಬಾರ್ಡರ್ ಇದೆ ಇದಕ್ಕೆ ಗೋಲ್ಡನ್ ಹಾಗೂ ರೆಡ್ ಕಲರ್ ಬಾರ್ಡರ್ ಇದೆ ಇದರ ಬ್ಲೌಸ್ ಕೂಡ ರೆಡ್ ಕಲರ್ ಬರುತ್ತೆ ಇದರ ಸೆರಗು ಕೂಡ ರೆಡ್ ಕಲರ್ ನೋಡ್ತಾ ಇದ್ದೀರಲ್ಲ ಇದು ಸೆರಗು ಇದಕ್ಕೆ ಕುಚ್ಚೇನು ಹಾಕಿಸ್ಲಿಲ್ಲ ಸಿಂಪಲ್ ಆಗಿ ಹೊಲಿಸಿದ್ದೀನಿ ಇದರಲ್ಲಿ ಗ್ರೀನ್ ವಿತ್ ಗೋಲ್ಡನ್ ಸಣ್ಣ ಸಣ್ಣ ಫ್ಲವರ್ ಇದೆ ಇದರಲ್ಲಿ ಇದು ಕೂಡ ಉಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರ್ ಬ್ಲೌಸ್ ಇದಕ್ಕೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೊಂದು ನಾವು ಸಾರಿ ಸೆಲೆಕ್ಟ್ ಮಾಡುವಾಗ ನಮ್ಮ ಸಾರಿ ಈಗ ಗ್ರೀನ್ ಕಲರ್ ಇದ್ದರೆ ಗ್ರೀನ್ ಕಲರೇ ಬ್ಲೌಸ್ ತೊಗೊಳ್ಬಾರ್ದು ಅಷ್ಟೊಂದು ಮ್ಯಾಚ್ ಆಗಿ ಕಾಣಿಸಲ್ಲ ಡಿಫ್ರೆಂಟ್ ಕಲರ್ ಈಗ ಗ್ರೀನ್ ವಿತ್ ರೆಡ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯೆಲ್ಲೋ ವಿತ್ ಸ್ಕೈ ಬ್ಲೂ ಇದ್ದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಬ್ಲೌಸು ಮತ್ತು ಸಾರಿ ಸೇಮ್ ಕಲರ್ ಇದ್ದರೆ ಅಷ್ಟೊಂದು ಒಪ್ಪೋದಿಲ್ಲ ಇನ್ನು ನೆಕ್ಸ್ಟ್ ಸಾರಿ ನೋಡೋದಾದರೆ ಪರ್ಪಲ್ ಕಲರ್ ಸಾರಿ ಇದು ನನ್ನ ಅಮ್ಮನ ಸಾರಿ ಅಂದರೆ ನನ್ನ ಮದುವೆಗೆ ಅಮ್ಮನಿಗೆ ತೆಗೆದುಕೊಟ್ಟಂತಹ ಸೀರೆ ಇದು ಅಷ್ಟೇ ಪ್ಲೇನ್ ಸಾರಿ ಸಿಂಪಲ್ ಆಗಿ ಡಿಸೈನ್ ಇದೆ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಇದಕ್ಕೆ ಗೋಲ್ಡನ್ ಕಲರ್ ಸೆರಗು ಕೂಡ ಗೋಲ್ಡನ್ ಕಲರ್ ಬರುತ್ತೆ ಇದರದ್ದು ಈ ರೀತಿಯಾಗಿ ಗ್ರೀನ್ ಆ್ಯಂಡ್ ಗೋಲ್ಡನ್ ಮಿಕ್ಸ್ ಬಾರ್ಡರ್ ಇದೆ ಹಾಗೆ ಪ್ಲೈನ್ ಆಗಿ ಪರ್ಪಲ್ ಕಲರ್ ಸಾರಿ ಇದು ಸೆರಗು ಗೋಲ್ಡನ್ ಕಲರಲ್ಲಿ ಮೈ ಫುಲ್ ಇದೇ ರೀತಿಯಾಗಿ ಬರುತ್ತೆ ತುಂಬ
ಬ್ಯೂಟಿಫುಲ್ ಆಗಿದೆ ಸಾರಿ. ಇದು ತುಂಬಾ ಸಾಫ್ಟ್ ಇದೆ ಕೂಡ. ನಾವು ಕಾಂಜೀವರಂ ಸಾರೀಸ್ ತೊಗೊಳ್ಳುವಾಗ ಸಾಫ್ಟ್ ಸೀರೀಸ್ ತೊಗೊಳ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ಇದು ಹೆಚ್ಚು ಹೊತ್ತು ವೇರ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಹೆವಿ ಅನಿಸುತ್ತೆ ಇಲ್ಲಾಂದರೆ. ಮತ್ತು ನಾವು ಹೇಳ್ದಂಗೆ ನಿಲ್ಲಲ್ಲ ಸಾರಿ, ತುಂಬಾ ಅಗಲವಾಗಿ ನಿಲ್ಲುತ್ತೆ. ಈ ಥರ ಸಾಫ್ಟ್ ಸಾರೀಸ್ ಆದರೆ ಚೆನ್ನಾಗಿ ನಿಲ್ಲುತ್ತೆ. ಒಂದು ಕಡೆ ನಾವು ಯಾವ ರೀತಿ ಸೆಟ್ ಮಾಡ್ತೀವೋ ಅದೇ ರೀತಿಯಾಗಿ ಚೆನ್ನಾಗಿ ನಿಲ್ಲುತ್ತೆ. ಇನ್ನು ನೆಕ್ಸ್ಟ್ ಸಾರಿ ನೋಡೋದಾದರೆ ಇದು ಕೂಡ ನನ್ನ ಅಮ್ಮನ ಸೀರೆ. 25th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಟ್ಟಂತಹ ಗಿಫ್ಟ್ ಇದು. ಇದು ಗ್ರೀನ್ ಕಲರಲ್ಲಿ ಬರುತ್ತೆ. ತುಂಬ ಲೈಟಾಗಿ ಡಿಸೈನ್ಸ್ ಇದೆ ಇದರಲ್ಲಿ. ಕಾಣಿಸಲ್ಲ, ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಸಿಂಪಲ್ ಆಗಿದೆ. ಇದ್ರದ್ದು ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ. ಪಿಂಕ್ ಕಲರ್ ಸೆರಗು ಕೂಡ ಇದ್ರದ್ದು ಪಿಂಕ್ ಕಲರ್ ಬರುತ್ತೆ ನೋಡಿ. ಈ ಥರ ಪಿಂಕ್ ಕಲರ್ ಸೆರಗು ಬರುತ್ತೆ. ಇದರದ್ದು ಬ್ಲೌಸ್ ಕೂಡ ಪಿಂಕ್ ಕಲರ್ ಬರುತ್ತೆ. ತುಂಬಾ ಸಾಫ್ಟ್ ಸಿಲ್ಕ್ ಸಾರಿ ಇದು. ಇನ್ನು ನೆಕ್ಸ್ಟ್ ಸಾರಿ ನೋಡೋದಾದರೆ ಇದು ಕೂಡ ನನ್ನ ಅಮ್ಮನ ಸಾರಿನೇ. ನನ್ನ ಕಸಿನ್ ಸಿಸ್ಟರ್ ಮ್ಯಾರೇಜ್ಗೆ ನಾನು ಅಮ್ಮನಿಗೆ ತೆಗೆದುಕೊಟ್ಟಂತಹ ಸೀರೆ ಇದು. ಲೈಟ್ ಯೆಲ್ಲೋ ಕಲರ್ ಇದು. ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಮ್ಮನಿಗೆ ಕೂಡ. ನಾನು ಕೂಡ ಉಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿ ಒಪ್ಪುತ್ತೆ ಎಲ್ರಿಗೂ. ಇದು ಈ ಕಲರ್ ಎಲ್ರಿಗೂ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಒಂಥರ ಗೋಲ್ಡನ್ ಕಲರ್ ಬ್ಲೌಸ್ ಬರುತ್ತೆ ಇದರದ್ದು ನೋಡಿ. ಈ ಥರ ಸೆರ್ಗ್ ಯಾವ ರೀತಿ ಇದೆ ಅದೇ ರೀತಿ ಬ್ಲೌಸ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಟ್ಟಾಗ. ತುಂಬ ಸಾಫ್ಟ್ ಕೂಡ ಇದೆ ಸೀರೆ ಇದು. ಇನ್ನು ನೆಕ್ಸ್ಟ್ ಸೀರೆ ನೋಡೋದಾದರೆ ಈ ಸೀರೆ ಇದು ನನ್ನ ಸೀಮಂತದ ಸೀರೆ. ನನಗೆ ಗಂಡನ ಮನೆಯಲ್ಲಿ ಕೊಟ್ಟಂತಹ ಸೀರೆ ಇದು ಸೀಮಂತಕ್ಕೆ. ಇದು ಸೆರ್ಗು ಈ ಥರ ಬರುತ್ತೆ. ಮೈ ಗ್ರೀನ್ ಕಲರ್ ಬರುತ್ತೆ ಇದರದ್ದು. ಬ್ಲೌಸ್ ಇದು ಸೆರ್ಗು. ಇದಕ್ಕೆ ಪಿಂಕ್ ಆ್ಯಂಡ್ ಗ್ರೀನಲ್ಲಿ ಕುಚ್ಚು ಹಾಕ್ಸಿದ್ದೀನಿ. ಇದು ಸೆರ್ಗು. ಮೈ ಈ ರೀತಿ ಬರುತ್ತೆ ಗ್ರೀನ್ ಕಲರಲ್ಲಿ. ಪಿಂಕ್ ಬ್ಲೌಸ್ ಬರುತ್ತೆ ಇದಕ್ಕೆ. ದೊಡ್ಡ ಬಾರ್ಡರ್ ಇದೆ ಇದಕ್ಕೆ, ನೋಡ್ತಾ ಇದ್ದೀರಲ್ವಾ. ಇದು ಕೂಡ ಒಂದು ತುಂಬಾ ಇಷ್ಟ ನನಗೆ ಈ ಸಾರಿ. ತುಂಬಾ ಸಾಫ್ಟ್ ಇದೆ ಈ ಸಾರಿ ಕೂಡ. ಸಿಂಪಲ್ ಆಗಿ ಡಿಸೈನ್ಸ್ ಇದೆ ಇದರಲ್ಲಿ. ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಸಾರಿ ನೋಡೋದಾದರೆ ಈ ಸಾರಿ ಕನಕಾಂಬರ ಹೂ ಇದೆಯಲ್ಲ ಆ ಕಲರ್ ಸಾರಿ ಇದು. ತುಂಬ ಲೈಟ್ ಕಲರ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸಾಫ್ಟ್ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಇದೆ ಅಂತ ನೋಡಿ. ಈ ಕಲರ್ ಬ್ಲೌಸು, ಈ ಕಲರ್ ಸೆರಗು ಬರುತ್ತೆ. ಪರ್ಪಲ್ ಕಲರ್ ಅಂತಾರೆ, ಪರ್ಪಲ್ ಕಲರಲ್ಲಿ ಬರುತ್ತೆ ನೋಡಿ. ಇದು ಸೆರಗು ಬರುತ್ತೆ. ಹಾಗೆ ಇದೇ ಕಲರ್ ಬ್ಲೌಸ್ ಕೂಡ ಬರುತ್ತೆ. ಇದು ಕೂಡ ಸಿಂಪಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ ಉಡೋವಾಗ. ತುಂಬಾ ಚೆನ್ನಾಗಿದೆ ಈ ಸಾರಿ ಕೂಡ. ಇನ್ನು ಕೊನೆ ಸಾರಿ ನೋಡೋದಾದರೆ ಈ ಕಲರ್ ಸಾರಿ, ಸ್ಕೈ ಬ್ಲೂ ಕಲರ್ ಸಾರಿ. ಇದು ನನಗೆ ಗಂಡನ ಮನೆಯಲ್ಲಿ ಕೊಟ್ಟಂತಹ ಸೀರೆ. ಮದುವೆ ಆಗಿ ಅಲ್ಲಿಂದ ಮತ್ತೆ ತಾಯಿ ಮನೆಗೆ ಕರ್ಕೊಂಡು ಬರುವಾಗ ಅಲ್ಲಿಂದ ಉಟ್ಕೊಂಡು ಬಂದಂತಹ ಸೀರೆ ಇದು. ಇದು ಗೋಲ್ಡನ್ ಕಲರಲ್ಲಿ ಬಾರ್ಡರ್ ಇದೆ ಇದರದ್ದು. ಗೋಲ್ಡನ್ ಕಲರ್ ಬ್ಲೌಸ್ ಕೂಡ ಇದೇ ರೀತಿಯಾಗಿ ಬರುತ್ತೆ. ಹಾಗೆ ಸ್ಕೈ ಬ್ಲೂ ಕಲರ್ ಮೈ ಇದರದ್ದು. ಸಿಂಪಲ್ ಆಗಿ ಡಿಸೈನ್ ಇದೆ. ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಈಗ ಡೈರೆಕ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ. ಇದು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಇದೆ ಸೀರೆ. ಇನ್ನು ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ